ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿಂದು ಜನಪದರ ಪರಿಕಲ್ಪನೆಯಲ್ಲಿ ಶಿವ ಹೇಗಿದ್ದಾನೆ? ಶಿಷ್ಟ ಕವಿಗಳ ಪರಿಕಲ್ಪನೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ಶಿವ ಅಷ್ಟಕ ಇದೆ, ಶಿವ ಸಹಸ್ರನಾಮ ಇದೆ, ಶಿವನಿಗೆ ಸಂಬಂಧಿಸಿದಂಥ ನೂರಾರು ಹಾಡುಗಳಿವೆ, ನಾವು ಕೇಳಿದ್ದೇವೆ. ಆದರೆ ಜನಪದರು ಶಿವನನ್ನು ಯಾವ ರೀತಿ ಪರಿಕಲ್ಪಿಸಿದ್ದಾರೆ? ಇದರಲ್ಲಿ ವಿಶೇಷವಾಗಿ ತುಳು ಜನಪದರು ಯಾವ ರೀತಿ ಕಲ್ಪಿಸಿದ್ದಾರೆ? ಮೊದಲಿಗೆ ನಮಗೆ ಈಶ್ವರ ದೇವರ ಪಾಡ್ದನ ಅಂತ ಒಂದು ಸಿಗ್ತದೆ. ಇಲ್ಲಿ ಗಣಪತಿಯ ಹುಟ್ಟಿನ ಕುರಿತಾದಂತಹ ಕಥೆ ಇದೆ. ಇಲ್ಲಿ ಭೂಮಿಯನ್ನು ಶಿವದೇವರು, ಈಶ್ವರ ದೇವರು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡಿದ ನಂತರ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕೆಲಸವನ್ನು ಕೊಡ್ತಾನೆ. ಕುಂಬಾರರಿಗೆ ಮಣ್ಣಿನ ಮಡಿಕೆ ಮಾಡುವ ಕೆಲಸವನ್ನು, ಕಮ್ಮಾರರಿಗೆ ಕಬ್ಬಿಣದ ಕೆಲಸವನ್ನು, ಹೀಗೆ ಬೇರೆ ಬೇರೆ ಕೆಲಸ. ಕೊನೆಗೆ ಒಬ್ಬ ಬ್ರಾಹ್ಮಣ ಹುಡುಗ ಕೇಳ್ತಾನೆ, ಮಾಣಿ ಉಳಿತಾನೆ, ನನಗೇನು ಕೆಲಸ? ಆಗ ನೀನು ನನಗೆ ನಿತ್ಯ ಹೂವನ್ನು ತಂದು ಕೊಡಬೇಕು ಅಂತ ಹೇಳುವ ಕೆಲಸವನ್ನು ಒಪ್ಪಿಸ್ತಾನೆ. ಒಂದು ದಿವಸ ಈ ಬ್ರಾಹ್ಮಣ ಹುಡುಗ ಹೂವನ್ನು ಕೊಯ್ಲಿಕ್ಕೆ ಹೋಗ್ತಾ ಆ ದಾರಿಯಲ್ಲಿ ಒಂದು ಹೂವಿನಿಂದ ಮುಂದಕ್ಕೆ ಒಂದೊಂದು ಕೇಪುಳ ಹೂ, ಏನು ಜಾತಿಯಲ್ಲಿ ನಾನು ಸ್ವಲ್ಪ ಮೇಲೆ ನಾನು ಅಂತ ಹೇಳ್ಕೊಂಡು ಒಂದೊಂದು ಮುಂದೆ ಮುಂದೆ ಹೋಗ್ತದೆ ಇವನು ಕೊಯ್ಲಿಕ್ಕೆ ಹೋದಾಗೆ. ಹೋಗ್ತಾ ಹೋಗ್ತಾ ಕೊನೆಗೆ ಮೇಲು ಸಿರಿಗಳ ನಾಡಿಗೆ ಇವನು ತಲುಪ್ತಾನೆ. ಅಲ್ಲಿ ಸಿರಿಗಳನ್ನು ನೋಡಿ ಮೂರ್ಛೆ ಹೋಗ್ತಾನೆ. ಆಗ ಸಿರಿಗಳಲ್ಲಿ ಸಣ್ಣವಳು ಮೈಸಗೆ ಬಂದು ಇವನಿಗೆ ನೀರು ಹಾಕಿ ಎಬ್ಬಿಸ್ತಾಳೆ. ನನ್ನನ್ನು ನೋಡಿದೆ ಅಂತ ನೀನು ಎಲ್ಲಿ ಹೇಳಬೇಡ, ಯಾವುದನ್ನು ನೋಡಿದ್ದನ್ನು ಕೂಡ ಪುನಃ ಹಿಂದೆ ಹೋಗು ಅಂತ ಕಳಿಸ್ತಾಳೆ. ಇವನು ಹಿಂದೆ ಬರ್ತಾನೆ. ಆ ದಿವಸ ಹೂ ತರುವಾಗ ತಡವಾಗಿರ್ತದೆ. ಆಗ ಶಿವದೇವರು ಕೇಳ್ತಾರೆ, ಈಶ್ವರ ದೇವರು ಕೇಳ್ತಾರೆ, ಯಾಕೆ ತಡವಾಯಿತು? ಆಗ ಇವನು ಮೊದಲು ಹೇಳುವುದಿಲ್ಲ. ಆಗ ಈಶ್ವರ ದೇವರು, ಇಲ್ಲಿ ದೇವರೊಂದು ಒಬ್ಬ ರಾಜನ ಪ್ರತೀಕವಾಗಿ ಕಾಣಿಸ್ತಾನೆ. ಬಹುಶಃ ಜನಪದರು ರಾಜನನ್ನು ನೋಡಿರ್ತಾರೆ, ದೇವರು ಕೂಡ ಹಾಗೆ ಅಂತ ಪರಿಕಲ್ಪಿಸಿರುವ ಸಾಧ್ಯತೆ ಇದೆ. ಹಾಗೆ ಅವನು ಉರಿ ಮೂಡೆಯನ್ನು ಹಾಕ್ತಾನೆ, ಮುಳ್ಳಿನಲ್ಲಿ ಹೊಡಿತಾನೆ ಶಿವದೇವರು ಇವನಿಗೆ, ಈಶ್ವರ ದೇವರು. ಕೊನೆಗೆ ಇವನು ಸತ್ಯ ಹೇಳ್ತಾನೆ. ಆಗ ಮರುದಿವಸ ಶಿವದೇವರು ಈ ಬ್ರಾಹ್ಮಣನ ರೂಪ ಧರಿಸಿ ಹೂ ಕೊಯ್ಲಿಕ್ಕೆ ಹೋಗ್ತಾನೆ. ಅದೇ ರೀತಿ ಆ ಮೇಲು ಸಿರಿ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಇವರನ್ನು ನೋಡಿ ಮೂರ್ಛೆ ತಪ್ಪಿದ ಹಾಗೆ ಅಭಿನಯಿಸ್ತಾನೆ. ಆಗ ಮೈಸಗೆ ಬಂದು ಇವನನ್ನು ಎಬ್ಬಿಸ್ತಾಳೆ. ಆಗ ಈಶ್ವರ ದೇವರು ಅವಳ ಕೈ ಹಿಡಿತಾನೆ. ನಂತರ ಸಿರಿಗಳ ಲೋಕದಿಂದ ಅವಳು ಹೊರಗೆ ಬರಬೇಕಂತೆ ಈಶ್ವರ ದೇವರು ಬರ್ತಾರೆ. ಬರುವಾಗ ದೂರದಿಂದಲೇ ಪಾರ್ವತಿ ದೇವಿ ನೋಡ್ತಾಳೆ. ಆಗ ಹೇಳ್ತಾರೆ, ಓ ತಂಗಿ, ಮೈಸಗೆ ಏನಾಗಿದೆ ಅನ್ನೋದನ್ನು ಅವಳು ಊಹಿಸ್ತಾಳೆ. ಬಾ ಮೈಸಗೆ, ನೀನು ತಂಗಿ, ನಾನು ನೀನು ಒಪ್ಪತಕ್ಕ ಜೊತೆಗೆ ಇಟ್ಟುಕೊಳ್ಳುವ ಅಕ್ಕ ತಂಗಿಯಾಗಿ ತುಂಬ ಚೆನ್ನಾಗಿರುವ ಅಂತ ಹೇಳ್ತಾಳೆ. ಕೊನೆಗೆ ಈ ಮೈಸಗೆ ಗರ್ಭಿಣಿಯಾಗಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಅವಳೇ ಗಣಪತಿ. ಆದರೆ ಇವನನ್ನು ಸಾಕಿ ಸಲಹುವುದೆಲ್ಲ ಪಾರ್ವತಿ ದೇವಿ. ಮೈಸಗೆ ಏನಾಯಿತು ಹೇಳುವ, ಮೈಸಗೆ ಏನಾದಳು ಅನ್ನುವ ಕತೆ ಮುಂದೆ ಸಿಗುವುದಿಲ್ಲ. ಇದು ಒಂದು ತುಳು ಜನರ ಪರಿಕಲ್ಪನೆ. ಅದೇ ರೀತಿ ಶಿವ ಜೋಗಿಯ ರೂಪದಲ್ಲಿ, ಜೋಗಿ ಪುರುಷನ ರೂಪದಲ್ಲಿ ಬಂದು ಪಾರ್ವತಿಯನ್ನು ಕರೆದುಕೊಂಡು ಹೋಗಿ ಮದುವೆ ಆಗುವಂಥ ಒಂದು ಪಾಡ್ದನದ ಒಂದು ತುಣುಕು ಸಿಕ್ಕಿದೆ. ಶಾರದಾಜಿ ಬಂಗೇರ ಇದನ್ನು ಹೇಳಿದ್ದಾರೆ. ಶಿವ ಜೋಗಿ ಪುರುಷನ ರೂಪದಲ್ಲಿ ಭಿಕ್ಷೆ ಬೇಡಿಕೊಂಡು ಬರ್ತಾನೆ. ಆದರೆ ಪಾರ್ವತಿ ದೇವಿಗೆ ಬಂದಾತ ಶಿವ ಅಂತ ಗೊತ್ತಾಗ್ತದೆ. ಅವಳು ನಿಲ್ಲಿ ನಾನು ಬರ್ತೇನೆ ಅಂತ ಹೇಳ್ತಾಳೆ. ಆಗ ಜೋಗಿ ಪುರುಷ ಹೇಳ್ತಾನೆ, ಯಾಕೆ ಬರ್ತೀಯ, ನೀನು ಶ್ರೀಮಂತೆ, ಪಟ್ಟೆ ಸೀರೆ ಉಟ್ಟವಳು ಅಂತ. ಆದರೆ ಇಲ್ಲ, ನಾನು ಜೊತೆಗೆ ಬರ್ತೇನೆ ಹೇಳ್ತಾಳೆ. ಆಗ ನೀನು ಪಟ್ಟೆ ಸೀರೆಯನ್ನು ಬಿಟ್ಟು ಬಾ, ಚಿನ್ನವನ್ನೆಲ್ಲ ತೆಗೆದು ಬಾ ಅಂತ ಹೇಳ್ತಾನೆ. ಹಾಗೆ ಅವಳು ಹೋಗ್ತಾಳೆ. ಇದು ಒಂದು ಪರಿಕಲ್ಪನೆ, ಶಿವ ಜೋಗಿಯ ಒಂದು ಪರಿಕಲ್ಪನೆ, ಒಂದು ಪಾಡ್ದನ ಅಪರೂಪದ್ದು. ಇದು ಎಲ್ಲೂ ದಾಖಲಾಗಲಿಲ್ಲ. ಬಹುಶಃ ಪೂರ್ಣ ಪಾಡ್ದನವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಶಾರದಾಜಿ ಬಂಗೇರ ಅವರನ್ನು ಇನ್ನೊಮ್ಮೆ ಸಂಪರ್ಕಿಸಿದರೆ ಇದು ಪೂರ್ಣ ಪಾಡ್ದನ ಸಿಗ್ಬೋದು. ತುಳು ಜನಪದ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಆಗ್ಬೋದು. ಇಂಥದ್ದರ ಸಂಗ್ರಹ ಆಗಬೇಕಾದ ಇದೆ. ಇದು ಬಿಟ್ಟರೆ ಇನ್ನು ಶಿವನ ಪರಿಕಲ್ಪನೆ ಹೇಗೆ ಬರ್ತಿದೆ ಕೇಳಿದರೆ, ಮಹೇಶ್ವರಂ ಅನ್ನುವಂಥ ಒಂದು ತೆಯ್ಯಂ ಇದೆ. ಅರೆಕಲ್ಲಿನಲ್ಲಿ, ಸಂಪಾಜೆ ಹತ್ತಿರ ಅರೆಕಲ್ಲಿನಲ್ಲಿ ನೈದಾಲ ಪಾಂಡಿ ದೈವಕ್ಕೆ ಆರಾಧನೆ ಆಗ್ತದೆ. ಆಗ ನೈದಾಲ ಪಾಂಡಿಯ ಜೊತೆಗೆ ಮಹೇಶ್ವರಂ ಅನ್ನುವಂಥ ದೈವ ಇದೆ. ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು, ನೈದಾಲ ಪಾಂಡಿ ಒಂದು ಕೆಂಪು ಬಣ್ಣದ ಬಟ್ಟೆ ಹಾಕಿದ ದೈವ, ಪಕ್ಕದಲ್ಲಿ ಒಂದು ಬಿಳಿ ಬಟ್ಟೆಯನ್ನು ಧರಿಸಿ ಕತ್ತಿಯನ್ನು ಹಿಡಿದಂಥದ್ದು ಕಾಣಿಸ್ತಾ ಇಲ್ಲ, ಈತ ಮಹೇಶ್ವರಂ ದೈವ. ಇಲ್ಲಿ ಅರೆಕಲ್ಲಿನಲ್ಲಿ ಈ ನೈದಾಲ ಪಾಂಡಿ ಅರೆಕಲ್ಲಿಗೆ ಹೋಗಿ ಶಿವನಲ್ಲಿ ಐಕ್ಯ ಆಗ್ತಾನೆ ಅಂತ ಆ ಕತೆ ಹೇಳ್ತದೆ. ಆತ ಬೆಳ್ಳಾರೆ ರಾಜಕುಮಾರ. ಅದನ್ನು ಇನ್ನೊಂದು ದಿವಸ ನಾನು ವಿಸ್ತೃತವಾಗಿ ಹೇಳ್ತೇನೆ. ಆಗ ಆ ಶಿವನಲ್ಲಿ ಐಕ್ಯ ಆದ ಅಂತ ಹೇಳುವಲ್ಲಿ ಅಲ್ಲಿ ಶಿವನಿಗೆ ಕೂಡ ಆರಾಧನೆ ಇದೆ, ತೆಯ್ಯಮ್ಮಾಗಿ ಮಹೇಶ್ವರಂ ತೆಯ್ಯಂ ಅಂತ ಹೇಳ್ತಾರೆ. ಅದೇ ರೀತಿ ಈ ಮಹೇಶ್ವರನ್ ಯಾರು ಅಂತ ಹೇಳೋ ಬಗ್ಗೆ ಹುಡುಕಿದಾಗ, ಮಹೇಶ್ವರನ್ ಕಣ್ಣನ್ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ತರವಾಡಿನಲ್ಲಿ ಭೂತಾರಾಧನೆಯನ್ನು ಬಹಳ ಸಾಂಗವಾಗಿ ನಡೆಸ್ತಾ ಇದ್ದಂಥ ವ್ಯಕ್ತಿ, ದೈವಗಳ ಭಕ್ತ. ಆತ ನಂತರ ಮರಣ ನಂತರ ಗುರುವಾಗಿ ಪೂಜಿಸಲ್ಪಡ್ತಾನೆ. ಆತನಿಗೆ ಗುರು ಪೂಜೆ ಇದೆ. ಆತನೇ ಈ ಮಹೇಶ್ವರಂ ಅಂತ ದೈವವ ಯಾರು ಹೇಳೋದು ನಮಗಿಲ್ಲಿ ಸ್ಪಷ್ಟ ಆಗೋದಿಲ್ಲ. ಆದರೆ ಶಿವನ ರೂಪವೇ ಎಂದು ಇಲ್ಲಿ ಕಾಣಿಸ್ತದೆ. ಅದು ಬಿಟ್ಟರೆ ಆದಿವೇಡತಿ ಮತ್ತು ಗಳಿಂಚನ್ ಅನ್ನುವ ದೈವಗಳಿವೆ. ಆದಿವೇಡನ್ ಅಂದರೆ ಆದಿಬೇಡ, ಆದಿವೇಡತಿ ಅಂದರೆ ಆದಿಬೇಡತಿ ಪಾರ್ವತಿ. ಶಿವನನ್ನು ಪರೀಕ್ಷಿಸಲಿಕ್ಕೆ ಬೇಡನ ರೂಪದಲ್ಲಿ ಶಿವಪಾರ್ವತಿಯವರು ಬರ್ತಾರೆ. ಅಲ್ಲಿ ಅರ್ಜುನ ಜೊತೆ ಶಿವನಿಗೆ ಯುದ್ಧ ಆಗ್ತದೆ. ನಂತರ ಅರ್ಜುನಿಗೆ ಅದು ಕೊನೆಗೆ ಗೊತ್ತಾಗ್ತದೆ.
ಹಾಗೆ ಆಗ ಆ ರೂಪದ ಆದಿಬೇಡತಿ ಬೇಡ ಶಿವ ಆದಿವೇಡನ್ ಎನ್ನುವ ದೈವ ಆಗಿ, ಪಾರ್ವತಿ ಆದಿವೇಡತಿ ಅನ್ನುವಂಥ ದೈವಮ್ಮಾಗಿ, ಅರ್ಜುನ ಗಳಿಂಚನಮ್ಮ ದೈವವಾಗಿ ಆರಾಧನೆಯನ್ನು ಪಡಿತಾರೆ. ಅವರು ಕರ್ಕಾಟಕ ಮಾಸದಲ್ಲಿ ಮನೆ ಮನೆಗೆ ಬರ್ತಾರೆ. ಸಾಮಾನ್ಯವಾಗಿ 10-12 ವರ್ಷದ ಹುಡುಗರು ಈ ತೆಯ್ಯಮನ್ನು ಕಟ್ತಾರೆ. ಕುഞ്ഞി ತೆಯ್ಯಮ್ಮಗಳು ಅಂತ ಕರೀತಾರೆ. ಕರ್ಕಾಟಕ ಮಾಸ ತೆಯ್ಯಂಗಳು ಅಂತ ಹೇಳಿ ಕರ್ಕಾಟಕ ತೆಯ್ಯಂಗಳು ಅಂತ ಇವರನ್ನು ಕರೀತಾರೆ. ಇವರು ಶಿವನ ರೂಪಗಳು. ಬಹುಶಃ ಇನ್ನು ಬೇರೆ ಯಾವುದು ಶಿವನ ರೂಪ ಆಗಿ ಬೇರೆ ತೆಯ್ಯಮ್ಮಾಗಿ ಆರಾಧನೆ ಆಗ್ತದೆ ಹೇಳೋದು ಗೊತ್ತಿಲ್ಲ. ಶಿವಗಣಗಳು ಅಂತ ಹೇಳಿದೆ, ನೆಲ್ಲಿಕುಮೇರಿ ಶಿವಗಣಗಳು ಅಂತ ಹೇಳ್ತೇವೆ. ಅದೇ ರೀತಿ ಅಗ್ನಿಕಂಡ, ಘಂಟಾಕರ್ಣ ಅಂತ 2 ದೈವಗಳಿವೆ. ಹಿರಿಯಡ್ಕದಲ್ಲಿ ಈ ದೈವಗಳ 2 ಮೂರ್ತಿಗಳಿವೆ. ಇವೆಲ್ಲ ಶಿವಗಣಗಳು ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಪುರಾಣದ ಪರಿಕಲ್ಪನೆ ಭೂತಾರಾಧನೆಯಲ್ಲಿ ಕೂಡ ಸೇರಿ ಹೋಗಿದೆ. ಹಾಗಾಗಿ ಕೆಲವು ಪುರಾಣ ದೇವತೆಗಳು ಕೂಡ ತೆಯ್ಯಂಗಳಾಗಿ ದೈವಗಳಾಗಿ ಆರಾಧನೆಯನ್ನು ಪಡೀತಾರೆ. ಕೆಲವು ಸ್ಥಳೀಯ ದೈವಗಳು ಪುರಾಣ ದೇವತೆಗಳ ಜೊತೆಗೆ ಸೇರಿ ಹೋಗಿದ್ದಾರೆ. ಅವುಗಳ ಕತೆ ಕಳೆದು ಹೋಗಿದೆ. ಆವಾಗ ನಮಗೆ ಅವರು ಯಾರು ಅಂತ ಹೇಳೋದನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ. ಹೀಗೆ